ಕುಂದಾಪುರದ ಸರ್ಕಾರಿ ಕೋವಿಡ್-19 ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಗುಣಮುಖರಾದ 14 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಗೊಂಡಿದ್ದಾರೆ. ಕುಂದಾಪುರ ಸಹಾಯಕ ಆಯುಕ್ತ ಕೆ ರಾಜು, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಡಾಕ್ಟರ್ ಸುಧೀರ್ ಚಂದ್ರ ಸೂಡ, ಕೋವಿಡ್-19 ನ ನೋಡಲ್ ಅಧಿಕಾರಿ ಡಾಕ್ಟರ್ ಪ್ರಶಾಂತ್ ಭಟ್, ಕುಂದಾಪುರ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ನಾಗಭೂಷಣ ಉಡುಪ, ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿ ಡಾಕ್ಟರ್ ರಾಬರ್ಟ್ ರೆಬೆಲ್ಲೋ, ಫಿಸಿಷಿಯನ್ ಡಾಕ್ಟರ್ ನಾಗೇಶ್, ಬೈಂದೂರು ತಾಲೂಕು ಸಾರ್ವಜನಿಕ ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ಪ್ರೇಮಾನಂದ, ಕುಂದಾಪುರ ಪಿಎಸ್ಐ ಹರೀಶ್ ಆರ್ ನಾಯಕ್ ಮೊದಲಾದವರು ಕೋವಿಡ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಕೊರೋನಾ ಮುಕ್ತರಾದವರಿಗೆ ಗುಲಾಬಿ ಗಿಡಗಳನ್ನು ವಿತರಿಸಿ ಮಕ್ಕಳಿಗೆ ಚಾಕೊಲೇಟ್ ನೀಡುವ ಮೂಲಕ ವಿಶೇಷ ರೀತಿಯಲ್ಲಿ ಬೀಳ್ಕೊಟ್ರು. ಈ ಸಂದರ್ಭ ಕುಂದಾಪುರ ಸಿಟಿ ಜೆಸಿಐ ಸ್ಥಾಪಕಾಧ್ಯಕ್ಷ ಹುಸೇನ್ ಹೈಕಾಡಿ, ಕುಂದಾಪುರ ಸರ್ಕಾರಿ ಆಸ್ಪತ್ರೆಯ ವೈದ್ಯರು, ಶುಶ್ರೂಷಕಿಯರು, ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಪ್ರಸ್ತುತ ಈ ಆಸ್ಪತ್ರೆಯಲ್ಲಿ ಒಟ್ಟು 78 ಮಂದಿ ಸೋಂಕಿತರು ಚಿಕಿತ್ಸೆಯನ್ನು ಪಡಿತಾ ಇದ್ದು, ಅದರಲ್ಲಿ 7ನೇ ದಿನಕ್ಕೆ 3 ವರ್ಷ, 8 ವರ್ಷ ಮತ್ತು 14 ವರ್ಷದ ಮಕ್ಕಳು ಸಹಿತ 55 ವರ್ಷದ ವೃದ್ಧರವರೆಗೆ ಒಟ್ಟು 14 ಮಂದಿಯ ಗಂಟಲು ದ್ರವದ ಮಾದರಿಯನ್ನ ಪರೀಕ್ಷೆಗೆ ಕಳಿಸಲಾಗಿತ್ತು. ಇದೀಗ ಅವರ ವರದಿ ನೆಗೆಟಿವ್ ಬಂದ ಹಿನ್ನೆಲೆಯಲ್ಲಿ ಅವರನ್ನು ಆಸ್ಪತ್ರೆಯಿಂದ ಬಿಡುಗಡೆಗೊಳಿಸಲಾಗಿದೆ. ಬಿಡುಗಡೆಗೊಂಡ ಬಹುತೇಕ ಮಂದಿ ಮಹಾರಾಷ್ಟ್ರದಿಂದ ಆಗಮಿಸಿದವರು, ಒಂದಷ್ಟು ಮಂದಿ ತೆಲಂಗಾಣದಿಂದ ಬಂದವರಾಗಿದ್ದು ಸೋಂಕಿನ ಯಾವುದೇ ಲಕ್ಷಣಗಳು ಇಲ್ಲದವರಾಗಿದ್ದಾರೆ. ಕುಂದಾಪುರದ ಕೋವಿಡ್ ಹಾಸ್ಪಿಟಲಲ್ಲಿ 78 ಜನರು ಅಡ್ಮಿಟ್ ಆಗಿದ್ದರು. ಆ 78 ಜನರಲ್ಲಿ ಇವತ್ತು 14 ಜನ 14 ಜನ ಇವತ್ತು ನೆಗೆಟಿವ್ ರಿಪೋರ್ಟ್ ಬಂದಿರೋದ್ರಿಂದ ಅವ್ರನ್ನೆಲ್ಲರನ್ನ ಇವತ್ತು ಡಿಸ್ಚಾರ್ಜ್ ಮಾಡ್ತಾಯಿದ್ವಿ. ಈ ಸಂದರ್ಭದಲ್ಲಿ ಅವ್ರಿಗೆ ಒಂದೊಂದು ಹೂವಿನ ಗಿಡಗಳನ್ನು ಕೊಟ್ಟು ಅವರಲ್ಲಿ ಒಂದು ಉತ್ಸಾಹ ಬರಲಿ, ಚೆನ್ನಾಗಿರಲಿ, ಮತ್ತು ಅವರು ಸೋಷಿಯಲ್ ಡಿಸ್ಟೆನ್ಸನ್ನು ಈ ಥರದ್ದೆಲ್ಲ ಪ್ರಿಕಾಷನ್ಸ್ ಎಲ್ಲ ಮೇಂಟೈನ್ ಮಾಡ್ಕೊಳ್ಳಿ ಅನ್ನೋ ಉದ್ದೇಶದಿಂದ ಅವ್ರಿಗೆಲ್ಲ ಹೇಳಿ ಅವರನ್ನು ಬೀಳ್ಕೊಡುಗೆ ಮಾಡಿದ್ದೀವಿ. ಏನು ಅಂದ್ಕೊಳ್ತೀವಿ ಅಂತಂದರೆ ದೇವರ ದಯದಿಂದ ಮತ್ತು ನಮ್ಮೆಲ್ಲರ ಫ್ರಂಟಿಯರ್ ವಾರಿಯರ್ಸರ ಸಹಾಯ ಮತ್ತು ಅವರ ಸಹಕಾರದಿಂದ ಅತಿ ಶೀಘ್ರ ಎಷ್ಟು ಜನ ಇದ್ದಾರೆ ಅಷ್ಟು ಇನ್ನೊಂದು ವಾರದಲ್ಲಿ ಬಿಡುಗಡೆ ಆಗ್ತಾರೆ ಅನ್ನೋ ಒಂದು ನಂಬಿಕೆ ನಮ್ಮಲ್ಲಿದೆ ಅಂತ ಹೇಳ್ತಾರೆ. ಸಾಕಷ್ಟು ಸಂಖ್ಯೆಯಲ್ಲಿ ನಾವು ಟೆಸ್ಟನ್ನು ಮಾಡ್ತಾಯಿದ್ದೀವಿ. ಇತ್ತೀಚಿನ ದಿನಗಳಲ್ಲಿ ಬೇರೆ ಜಿಲ್ಲೆಗಳಿಂದ, ಬೇರೆ ರಾಜ್ಯಗಳಿಂದ ಯಾರ್ಯಾರೆಲ್ಲ ಬಂದಿದ್ದಾರೆ ಅವರಿಗೆ ಟೆಸ್ಟನ್ನು ಮಾಡಿಸಿ ಅವರನ್ನು ಕ್ವಾರಂಟೈನಲ್ಲಿ ಇರಿಸಿ 13 ಲಕ್ಷ ಜನ ಏನು ಉಡುಪಿಯವರಿದ್ದಾರೆ ಅವರಿಗೆ ಈ ಒಂದು ಸೋಂಕು ತಾಗಬಾರ್ದು, ತಗಲಬಾರ್ದು ಅಂತ ಹೇಳುವಂಥ ದೃಷ್ಟಿಯಿಂದ ಸಾಕಷ್ಟು ಮುನ್ನೆಚ್ಚರಿಕೆಯನ್ನು ಜಿಲ್ಲಾಡಳಿತ ಇರ್ಬೋದು, ಆರೋಗ್ಯ ಇಲಾಖೆ ಇರ್ಬೋದು ತೆಗೆದುಕೊಂಡು ಈ ನಿಟ್ಟಿನಲ್ಲಿ ಈಗಾಗಲೇ ಹೇಳಿದಾಗೆ 175 ಕೇಸ್ಗಳನ್ನು ಇಲ್ಲಿವರೆಗೆ ನಾವು ಮುಗಿಸಿ ಅವರಿಗೆ ಟ್ರೀಟ್ಮೆಂಟನ್ನು ಕೊಟ್ಟಿದ್ದೇವೆ. ಈಗಾಗಲೇ ನಿನ್ನೆವರೆಗೆ ನಾವು 50 ಕೇಸ್ಗಳನ್ನು ಡಿಸ್ಚಾರ್ಜ್ ಮಾಡಿದ್ದೇವೆ. ಯಾವುದೇ ಒಂದು ಸಾವು ನೋವು ಇಲ್ಲದೆ, ಅದರಲ್ಲಿ ಒಂದೇ ಒಂದು ಕೇಸ್ ಮಾತ್ರ ಅದು ಬರುವಾಗಲೇ ಸಾಕಷ್ಟು ಕಾಂಪ್ಲಿಕೇಶನ್ ಇದ್ದಿದ್ದರಿಂದ ಅದು ಒಂದು ಕೇಸನ್ನು ಬಿಟ್ಟರೆ ಇಲ್ಲಿವರೆಗೆ ಯಾವುದೇ ರೀತಿಯ ಒಂದು ಸಾವು ನೋವಾಗಿಲ್ಲ. ನಮ್ಮ ಸುದೈವಶಾತ್ ನಾವು ಇವತ್ತು ಕೂಡ 14 ಜನರಿಗೆ ಅತ್ಯಂತ ಸೂಕ್ತವಾದಂಥ ಟ್ರೀಟ್ಮೆಂಟನ್ನು ಕೊಟ್ಟು ನೆಗೆಟಿವ್ ಬಂದಿರೋಂಥ ಅಂಥ ಒಂದು ಪ್ರಕರಣಗಳನ್ನು ಇವತ್ತು ಡಿಸ್ಚಾರ್ಜ್ ಮಾಡ್ತಾ ಇದ್ದಾರೆ. ನಾವು ಮೊದಲನೇದಾಗಿ ಒಂದು 100 ಬೆಡ್ಡಿನ TMFI ಆಸ್ಪತ್ರೆಯನ್ನು ತೆಗೆದುಕೊಂಡಿದ್ದು, ಅದನ್ನು ಕೋವಿಡ್ ಆಸ್ಪತ್ರೆಯಾಗಿ ಮಾಡಿದ್ದು. ಬೇರೆ ರಾಜ್ಯಗಳಿಂದ ಬಂದಿರುವಂಥ ಜನಗಳಲ್ಲಿ ಸ್ವಲ್ಪ ಸೋಂಕು ಜಾಸ್ತಿ ಇರೋದನ್ನು ಮನಗಂಡು ಜಿಲ್ಲಾಡಳಿತ ಈ ಒಂದು ಕೋವಿಡ್ ಸರ್ವೀಸನ್ನು, ಕೋವಿಡ್ ಆಸ್ಪತ್ರೆಗಳನ್ನು ಜಾಸ್ತಿ ಮಾಡಬೇಕು, ಬೆಡ್ಗಳನ್ನು ಜಾಸ್ತಿ ಮಾಡಬೇಕು ಅಂತ ಹೇಳೋ ಒಂದು ಹಿನ್ನೆಲೆಯಲ್ಲಿ ತಾಲೂಕು ಆಸ್ಪತ್ರೆ ಕುಂದಾಪುರದಲ್ಲಿ, ತಾಲೂಕು ಆಸ್ಪತ್ರೆ ಕಾರ್ಕಳದಲ್ಲಿ ಕೂಡ ಈ ಒಂದು ಕೋವಿಡ್ ಆಸ್ಪತ್ರೆಯನ್ನು ಇತ್ತೀಚಿನ ದಿನಗಳಲ್ಲಿ ನಾವು ಸ್ಟಾರ್ಟ್ ಮಾಡಿದ್ವಿ. ಈಗ ಇದು ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೋವಿಡ್ ಪ್ರಕರಣಗಳನ್ನು ಚಿಕಿತ್ಸೆ ಮಾಡಿ ಕಳಿಸ್ತಾ ಇರೋ ಮೊದಲನೇ ಬ್ಯಾಚ್. ಹೈಡ್ರೋಕ್ಸಿಕ್ಲೋರೋಕ್ವಿನ್ ಟ್ಯಾಬ್ಲೆಟ್ ತಗೊಂಡಿಂದ ಸ್ಟಾರ್ಟಿಂಗ್ ಡ್ಯೂಟಿ ಮಾಡಿದ್ವಿ. ಸ್ಟಾರ್ಟಿಂಗ್ ಒಂಥರ ಹೆದರಿಕೆ ಆಯಿತು, ಏನು ತೊಂದರೆ ಆಗ್ತದೆ. ಬಟ್ ಇವಾಗ ನಮಗೆ ಒಂಥರ ಹೆಮ್ಮೆ ಅನ್ನಿಸ್ತದೆ ಈ ದಿನದಲ್ಲಿ ಡ್ಯೂಟಿ ಮಾಡೋದಕ್ಕೆ. ಸಾರ್ಥಕತೆ ಇದೆ ಡ್ಯೂಟಿ ಮಾಡಿದೆ, ಏನೂ ತೊಂದರೆ ಇಲ್ಲ, ಎಲ್ಲರೂ ಡ್ಯೂಟಿ ಮಾಡ್ಬೋದಂತ ಅನ್ನಿಸ್ತದೆ. ಇದರಲ್ಲಿ ಅಪ್ಲಿಕೇಶನ್ ನೋಡಿದಾಗ ನಾನು ಇದು ಜಾಯ್ನ್ ಆದೆ. ಇಲ್ಲಿಗೆ ಎಷ್ಟೋ ಜನ ಹೇಳಿದ್ರು ಅಲ್ಲಿ ಕೋವಿಡ್-19 ಇದೆ, ನೀವು ಹೋಗಿ ಮಾಡ್ತೀರಾ ಅಂತಂದರೆ ನನಗೆ ಪೇಷಂಟಿಗೆ ನಾನು ಸಿದ್ದಾಪುರ PSL ಮಾಡಬೇಕು, ನನಗೆ ಒಂದು ತಾಳ್ಮೆ ಸ್ವಭಾವ ಇಲ್ಲ. ಇಲ್ಲಿ ಬಂದು ಪೇಷಂಟ್ಗಳಿಗೆ ಒಂದು ಹೆಲ್ಪ್ ಮಾಡಬೇಕು, ಒಂದು ಸಹಾಯ ಸಿಕ್ತು, ಅವರೊಂದು ದೇವ್ರ ಕೆಲಸ ಮಾಡ್ದಂಗೆ ಅನ್ನಿಸ್ತು ನನಗೆ. ಅವರೊಂದು ಭಾಗ್ಯ ಅಧಿಕಾರಿಗಳೆಲ್ಲ ಕೊಟ್ಟಿದ್ದಾರೆ. ಮತ್ತು ರೋಗಿಗಳೆಲ್ಲ ಗುಣಮುಖ ಹೋಗ್ತಿರ್ಬೇಕಾದ್ರೆ
ನಮ್ಮ ಈ ಕುಂದಾಪುರದಲ್ಲಿ ಇಷ್ಟೊಂದು ಒಳ್ಳೆಯ ಡಾಕ್ಟರ್ಸ್ಗಳಿದ್ದಾರಲ್ಲ, ನಮ್ಮ ಸಂತೋಷ. ನರ್ಸ್ಗಳೆಲ್ಲ ಅಷ್ಟು ತಾಳ್ಮೆ ತಗೊಂಡು ಅವರೊಂದೇ ಅವರು ನಮ್ಮನ್ನು ಸಹಕರಿಸಿ ನಾವು ಅವ್ರಿಗೂ ಸಹ ಸಮಾಧಾನದಿಂದ ಹೇಳ್ಕೊಡುವಂತೆ ಅವರೆಲ್ಲ ನಮ್ಮ ವ್ಯವಸ್ಥೆ ಮಾಡಿದ್ದಾರೆ. ಇದಕ್ಕೆಲ್ಲ ಕಾರಣ ವೈದ್ಯಾಧಿಕಾರಿಗಳು, ಇಲ್ಲಿರುವಂಥ ಸ್ಟಾಫ್. ಇವರಿಗೆ ಪಾಸಿಟಿವ್ ಬಂದಿದೆ, ಆಮೇಲೆ ಈಗ ನೆಗೆಟಿವ್ ಅಂತ ಹೇಳಿದ್ದಾರೆ. ಟ್ರೀಟ್ಮೆಂಟ್ ತುಂಬ ಆಗಿದೆ. ಒಳ್ಳೆ ಊಟ, ಬೆಳಿಗ್ಗೆ ನಾಷ್ಟ, ಮಧ್ಯಾಹ್ನ ಹಾಲು ಮತ್ತು ಫ್ರೂಟ್ಸು, ಸಾಯಂಕಾಲ ಕಾಫಿ, ರಾತ್ರಿ ಊಟ ಟೈಮಿಗೆ ಯಾವ ಥರ ಬೇಕು ಆ ಥರ ಫೋನ್ ಮಾಡಿದ ತಕ್ಷಣ ಎಲ್ಲ ಅರೇಂಜ್ಮೆಂಟ್ ಆಗ್ತಾಯಿತ್ತು. ನೀರಿದು ಆಗಲಿ, ಯಾವಾಗಲಿ ಸಿಸ್ಟರ್ ಆಗಲಿ, ಎಲ್ಲರೂ ಕರ್ಮಚಾರಿಯವರು ಎಷ್ಟು ನಮಗೆ ಹೆಲ್ಪ್ ಮಾಡಿದ್ರು ಅಂದರೆ ಹೇಳಿ ಅದು ಸಾಧಿಸುವಂಥ ಇದಿಲ್ಲ. ಅಷ್ಟು ಚೆನ್ನಾಗಿ ನಮ್ಮನ್ನು ನೋಡ್ಕೊಂಡಿದ್ದಾರೆ. ಮನೆಯವರು ನೋಡ್ಕೊಳ್ಳಿಕ್ಕಿಲ್ಲ, ಅಷ್ಟು ಥರ ಟ್ರೀಟ್ಮೆಂಟ್ ಮಾಡಿದ್ದಾರೆ. ಟೈಮಿಗೆ ಯಾವುದು ಬೇಕು, ಮಾತ್ರೆ ಬೇಕು, ಬೆಡ್ಶೀಟ್ ಬೇಕು, ಕ್ಲೀನು, ಟೈಲೆಟು, ಯಾವುದಕ್ಕೂ ನಾವು ಮನೆಯಲ್ಲಿ ಅಷ್ಟು ಟ್ರೀಟ್ಮೆಂಟ್ ತಗೊಳ್ತಿಲ್ಲ. ಇಷ್ಟು ಟ್ರೀಟ್ಮೆಂಟ್ ನಮ್ಮ ಹಾಸ್ಪಿಟ್ಲಲ್ಲಿ ಸಿಕ್ಕಿದೆ. ಅದು ನಮ್ಮ ಕರ್ನಾಟಕ ಅಂತ ಹೇಳಿದ್ರೆ ನಾವು ಭಾರಿ ಖುಷಿ ಅಂತ, ಭಾರಿ ನೆಮ್ಮದಿ ಆಗ್ತಾಯಿದೆ ಅಂತ ಹೇಳಿದ್ರೆ ನಾವು ಮುಂಬೈಯಿಂದ ಬಂದಿದ್ದೀವಿ. ಆದರೆ ನಮ್ಗೆ ಅನಿಸ್ತಾ ಇದೆ ಈಗ ನಮ್ಮ ಮನೆಯಿಂದ ಹೆಚ್ಚು ನಮಗೆ ಇಲ್ಲಿ ಟ್ರೀಟ್ಮೆಂಟ್ ಸಿಕ್ಕಿದೆ. ತೊಂದರೆ ಇಲ್ಲ, ಇಲ್ಲೆಲ್ಲ ಬಂದು ಒಳ್ಳೆ ರೀತಿ ನೋಡಿದ್ದಾರೆ. ಡಾಕ್ಟ್ರ್ ಆಗಲಿ, ನರ್ಸ್ ಆಗಲಿ, ಕಂಪ್ಯೂಟರ್ ಆಗಲಿ ಎಲ್ಲರೂ ಒಳ್ಳೆ ರೀತಿ ನಮ್ಮನ್ನು ಒಳ್ಳೆ ನೋಡ್ಕೊಂಡಿದ್ದಾರೆ. ಏನು ಭಯವಿಲ್ಲ. ಆದರೂ ಇದು ರೋಗ ನಮ್ಮದು ಕೆಲವರಿಗೆ ಸಂಖ್ಯೆ ಒಂದು ಡೌಟ್ ಅಂತ ನೀವೇನು ಹೆದರ್ಕೊಳ್ಳೋದು ಬೇಡ. ಒಳ್ಳೆ ರೀತಿಯೆಲ್ಲ ಇಲ್ಲಿ ಕರೆಕ್ಟ್ ನೋಡ್ಕೊಳ್ತಾರೆ ಡಾಕ್ಟರ್ ಎಲ್ಲರೂ. ಯಾರು ಏನು ಭಯಪಡುವಂಥ ಏನು ವಿಷಯ ಇಲ್ಲ, ಒಳ್ಳೆ ರೀತಿ ನೋಡ್ಕೊಳ್ತಾರೆ.